ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಸಾಲು ಗಟ್ಟಿ ನಿಂತಿದೆ ಮಂಗಳೂರಿನ ಮಾರುಕಟ್ಟೆ ಕಟ್ಟಡಗಳು. ವ್ಯಾಪಾರಿಗಳು ಸಮಸ್ಯೆಯಲ್ಲಿಯೇ ಮುಳುಗಿರುವುದು ಯಾಕೆ? ಮಾರುವೇಷದಲ್ಲಿ ಸುಮ್ಮನೆ ಕೂತಿದೆಯಾ ಮಂಗಳೂರು ಮಹಾನಗರ ಪಾಲಿಕೆ? ಕೋಟಿ ಕೋಟಿ ಸುರಿದ ಮಾರುಕಟ್ಟೆ ಪಾಳು ಬಿದ್ದಿರುವುದು ಯಾಕೆ? ಮಹಾ ಮಾರುಕಟ್ಟೆ ಅರೆ ಇದ್ಯಾವ ಪಾಳು ಬಿದ್ದ ಕಟ್ಟಡ ಅಂದುಕೊಂಡ್ರ? ಖಂಡಿತ ಅಲ್ಲ. ಇದು ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಿಸಿದ ಮಾರುಕಟ್ಟೆಯ ಕಟ್ಟಡಗಳು. ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಿರ್ಮಿಸಲಾದ ಸೂರತ್ಕಲ್, ಕೃಷ್ಣಾಪುರ, ಜೆಪ್ಪು, ಕದ್ರಿ, ಕಂಕನಾಡಿ, ಊರ್ವ, ಕಾವೂರಿನಲ್ಲಿ ನಿರ್ಮಿಸಲಾದ ಮಾರುಕಟ್ಟೆಯ ಕಟ್ಟಡಗಳು. ಇದು ಹೆಸರಿಗಷ್ಟೇ ಸುಸಜ್ಜಿತವಾದ ಮಾರುಕಟ್ಟೆಯ ಕಟ್ಟಡಗಳು. ಒಳಗೆ ಹೋದ್ರೆ ನರಕ ಯಾತನ. ಸಿಗರೆಟ್ ಪ್ಯಾಕ್ಗಳು, ಮದ್ಯದ ಬಾಟಲಿಗಳು ನಮ್ಮನ್ನ ಸ್ವಾಗತಿಸುತ್ತದೆ. ಇನ್ನು ಬೀದಿ ನಾಯಿಗಳಿಗಂತೂ ಇದು ಸ್ವಂತ ಮನೆಯಾಗಿಯೇ ಬಿಟ್ಟಿದೆ. ಹೌದು, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ನಿರ್ಮಿಸಿದ ಮಾರುಕಟ್ಟೆಯ ಕಟ್ಟಡಗಳಿವು. ಹೊರಗಿನಿಂದ ನೋಡಕ್ಕೆ ಸುಂದರವಾಗಿದ್ರು ಒಳಗಡೆ ಹೋದಾಗ ಅದರ ಸೌಂದರ್ಯದ ಬಣ್ಣ ಬಯಲಾಗುತ್ತದೆ. ಭವ್ಯವಾದ ಕಟ್ಟಡ ಹಾಗೆ ಹೀಗೆ ಅಂತ ಜನಪ್ರತಿನಿಧಿಗಳು ಹೊಗಳಿದ್ದೇ ಬಂತು. ಆದ್ರೆ ಈಗ ಈ ಮಾರುಕಟ್ಟೆಗಳ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವಿಲ್ಲಿ 6ನೇ ಬ್ಲಾಕ್ನವರು, ಸ್ಥಳೀಯ ನಿವಾಸಿಯಾಗಿದ್ದೇವೆ. ನಮ್ಮ ಮನೆಯ ಮುಂದೆ ಈಗ ಈ ಹಿಂದೆ ಮಂಡಲ ಪಂಚಾಯತ್ ವತಿಯಿಂದ ಒಂದು ರೋಜ್ಗಾರ್ ಬಿಲ್ಡಿಂಗ್ ಅಂದರೆ 12 ಅಂಗಡಿ ಕಟ್ಟಡ ಇತ್ತು. ನಂತರ ದಿನದ ಆ ಕಟ್ಟಡವು ಕೂಡ ಅಲ್ಲಿ ವ್ಯಾಪಾರಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇತ್ತು. ನಂತರದ ದಿನದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಶಾಸಕ BM ಮೊಹಿದ್ದೀನ್ ಬಾವರವರ ಒಂದು ದೂರದೃಷ್ಟಿತ್ವದ ಪ್ರತೀಕವಾಗಿ ಇಲ್ಲಿ ಒಂದು ಮಾರುಕಟ್ಟೆ ಸಂಕೀರ್ಣ ಆರಂಭಗೊಂಡಿತ್ತು. ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಅಂತಸ್ತಿನ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ನಿರ್ಣಯ ಕೈಗೊಂಡಿತ್ತು. ಈಗ 2 ಅಂತಸ್ತಿನ ಅಂದರೆ ಕೆಳ ಅಂತಸ್ತು ಮತ್ತು ಮೇಲೆ ಅಂತಸ್ತು 2 ಅಂತಸ್ತು ಮಾರುಕಟ್ಟೆಯ ಬಿಲ್ಡಿಂಗ್ ಆಗಿದೆ. ಬಟ್ ಕೆಳಗಿನ ಅಂತಸ್ತು ರಸ್ತೆಯ ಮಟ್ಟದಿಂದ ಕೆಳಗಡೆ ಇದೆ. ಅಲ್ಲಿ ಫುಲ್ಲು ಈಗ ನೀರು ನಿಲ್ತಾ ಇದೆ. ಮಳೆಯ ನೀರು ನಿಂತು ಮತ್ತು ಈಗ ಕೊಳಚೆ ಪ್ರದೇಶವಾಗಿದೆ. ಫುಲ್ಲು ನೀರು ನಿಂತಿದೆ. ಮತ್ತು ಈಗ ಅಲ್ಲೂ ಕೂಡ ಅಂದರೆ ಈಗ ಮಾರುಕಟ್ಟೆದು ಬಿಲ್ಡಿಂಗ್ ಕೆಲಸ ಸ್ಟಾಪ್ ಆಗಿದೆ. ಒಂದೂವರೆ ವರ್ಷ ಆಗಿದೆ. ಎಲ್ಲೆಂದರಲ್ಲಿ ಕಸದ ರಾಶಿಗಳು, ಇನ್ನು ಅರ್ಧದಲ್ಲೇ ನಿಂತಿರುವ ಕಟ್ಟಡಗಳು. ಎಲ್ಲಿ ರಾತ್ರಿ ಆದರೆ ಸಾಕು ಕುಡುಕರ ಹಾವಳಿ. ಮದ್ಯ ಗಾಂಜಾಗಳನ್ನ ಸೇವಿಸಿಕೊಂಡು ಅವ್ಯವಹಾರಗಳು ನಡೆಯುತ್ತಿರುವ ಅನೈತಿಕ ತಾಣವಾಗಿ ಕಂಡುಬರುತ್ತದೆ. ಮದ್ಯದ ಬಾಟಲೆ, ಪ್ಲಾಸ್ಟಿಕ್ ಚೀಲಗಳು, ಸಿಗರೇಟ್ ಪ್ಯಾಕ್ಗಳು, ಎಲ್ಲೆಂದರಲ್ಲಿ ಕಸದ ರಾಶಿಗಳು ಕಾಣಸಿಗುತ್ತವೆ. ಇನ್ನು ಮಳೆಗಾಲ ಪ್ರಾರಂಭವಾದ್ರೂ ಈ ಎಲ್ಲ ತ್ಯಾಜ್ಯ ವಿಲೇವಾರಿ ಆಗದೆ ಡೆಂಗ್ಯೂ, ಮಲೇರಿಯಾ ರೋಗಗಳಿಗೆ ಕಾರಣವಾಗುತ್ತದೆ. ಕೋಟಿಲ ಒಂಜಿ ಮೀನ್ದ ಮಾರ್ಕೆಟ್, ತರಕಾರಿದ ಮಾರ್ಕೆಟ್, ಪಣದೊಂಜಿ ಮಾರ್ಕೆಟ್ ಉಂಡು. ಅಂಚೆ ಅಂಕಲ್ ಊರುಡು ಒಂಜಿ ಅಂಚನೆ ಒಂಜಿ ಮಾರ್ಕೆಟ್ ಬೋರ್ಡ್ ಒಂದು ಮಾರ್ಕೆಟ್ ಆಂಡ್ ಮಾರ್ಕೆಟ್ ಆದಿತ್ತ 2 ವರ್ಷ నుంచి ಬೇಲೆ ಆದಿತ್ತ ಅಂಚನೆ ಉಂತುದುಂಡು. ಎಂಕಲ ಮಾತೆರೆಗಳ ಐಟಿ ಅಂಗಡಿ ಕೊರಪೆ ಬಂಡದು ಇತ್ತ ಕೆಲಸದ ಆಪುಜಿ ಐಟಿ ಇತ್ತ ಅರ್ಧೋಡು ಉಂತುದುಂಡು. ಅವತ್ತೊಂದು ಇತ್ತ ಬರ್ಸ ಬತ್ತನಿಂದ ಭಯಂಕರ ನೀರು ಉಂತುಂಡು. ನೀರು ಪೋಯಿರದಾಲ ಒಂದು ವ್ಯವಸ್ಥೆ ಇಜ್ಜಿ ಅಂಚೆ ಅದು ಆಯ್ನಾತ್ ಬೇಗೋಡು ಎಂಕಲು ಒಂಜಿ ಮಾರ್ಕೆಟ್ ಮಲ್ತು ಕೊರಡು ಬಂಡದು ಎಂಕಲು ಇತ್ತದ MLA ಕೇನುವ ಎಂಕುಲು ಮೂಲು ಸಾಧಾರಣ 10-20 ವರ್ಷ ಉಂಟು.
20 ವರ್ಷ ಮುಂಚೆ ಮೂಲ ಮೀನು ಮಾರುವೇರು ಅಂಚೆ ಅಂಕಲ್ ಮೀನು ದಾಖಲೆಗೆ ತರಕಾರಿ ಕೋರಿಗೆ ಮತ್ತು ಮಾರ್ಕೆಟ್ ಪಂಡದ ಇಟ್ಟು ಕಟ್ಟದು ಇತ್ತ ಅರ್ಧೋಡು ಉಂತುದುಂಡು ಇತ್ತ ಅವನು ನನ್ನದ MLA ಅವನ ಆಯ್ನಾತು ಬೇಗಡು ಮುಂದುವರಿಸಲು ಬಂದದು ಎಂಗಳಿಗೆ ಏನೊಂದು ಎಂಕುಲು ಅವಣ್ಣ ಜಾಣಿದೆ ಎಂಕುಲು ಅಪ್ಪದ ಬಿಲ್ಡಿಂಗ್ ಇಡಿತ್ತ ದುಂಬು 4 ವರ್ಷ ದುಂಬು 4 ವರ್ಷ ದುಂಬು ಇಡೀ ಶಿಫ್ಟ್ ಮಾಡ್ತೇರು ಶಿಫ್ಟ್ ಮಾಡ್ತದೆ ಎಂಕಲಿಗೆ ಟೆಂಪರರಿ ಬಂದು ಅಂಗಡಿಗೆ ಹೋಗಿ ಏರ್ಮಳು ಅಂಗಡಿಗೆ ಹೊರದು ಒಂಜಲ ವ್ಯವಸ್ಥೆ ಎಲ್ಲ ಅಜ್ಜಿ ದಾಲಜ್ಜಿ ಮೂಲು ಎಂಕಲ ಒಂದು ಸರಿಯಾದ ಅಂಗಡಿಲ ಕಟ್ಟದು ಜೇರು ಮರೆಲ ಬಣ್ಣ ಬೇರೆ ಪುರಲ ಮಲ್ಪೆರಲ ಪೂಜಿ ಅಂಚೆ ಎಂಗಲಿ ಖಾಲಿ ಟೆಂಪರವರಿಂದ ಲಕ್ಕದೇರು ಒಂಜಲ ವ್ಯವಸ್ಥೆ ಅಜ್ಜಿ ತಂಡಸಲ ಅಜ್ಜಿ ಅವಲಜ್ಜಿ ದಾಲಜ್ಜಿ ಮೂಲು ಅಂಚೆ 4 ವರ್ಷ ಆನೆ 4 ವರ್ಷ 4 ವರ್ಷ ನಾಲ್ ಮರಿಯಲ್ಲ ಮುಟ್ಟ ಆಪುಣು ಅಂಜಾದಪ್ಪನ ಎಂಕಲ್ ಎಂಬುಲು ಒಂಜಲ ವ್ಯವಸ್ಥೆದಲ್ಲ ಅಜ್ಜಿ ಇತ್ತ ಎಂಕುಲು ಅವಲೆ ಒಂದು ಅವಳು ಮಲ್ತು ಕರ್ಪ ಬಂಡೆ ಎಂಕುಲು ತುಂಬ ಇತ್ತ ಅವಳು ಅಂಗಡ್ಡು ಸುಮಾರು ವರ್ಷ ಆಂಡ 4 ವರ್ಷ ಮುಲ್ಪ ಬತ್ತದಾಂಡು ಇಂಚ ಎಂಕಲೆ ಒಂಜಿ ವ್ಯವಸ್ಥೆ ಮಲ್ತು ಕೊರ್ಪ ಮಲ್ತು ಪೂರ ಪಂತ ಇರ್ಬೇಕು ಎಂಕಲೆ ಬೊಡ್ನಾಗ ನೇಡ್ದು ಲೆಕ್ಕದ ಅಡಿಗೆ ಶಿಫ್ಟ್ ಮಲ್ಪೋದು ಇತ್ತು ನೆಟಲ್ಲ ಆತಚ್ಚಿ ಯಾಪ ಒಂದೊಂದಲ್ಲಿ ದಾಲಾಜಿ ಆಕಾರಣ ಒಂದೊಂದೆಲ್ಲ ಒಣಪಿಚ್ಚೇರಿ ದಾಲ ಅಂದಜ್ಜಿ ಸುದ್ದಿ ಅಜ್ಜಿ ಒಂಜಿ ವ್ಯವಸ್ಥೆ ಇಲ್ಲ ಅಜ್ಜಿ ತಂಡ ಸಜ್ಜಿ ಹೂಲಜ್ಜಿ ಬೊಕ್ಕ ಕೆಲವು ಈ 2 ಬೇಲ ಮಲ್ಪೆರಲ್ಲ ಆಪುಜಿ ಕರೆಂಟದ ಶಾರ್ಟ್ ಆಪಿನಿ ಬೊಕ್ಕ ಟೆಂಪರರಿ ಕೊಡ್ತೀರಿ ಅವು ಹೆಂಚಿನ ಒಂದೇ ತರ್ತಲೇ ಆಪುಜಿ ಇತ್ತ ಬೇಡಿಕೆ ಮಲ್ಪಣ ಕೋಆಪ್ರೇಷನ್ ದಾಖಲೆ ಮಲ್ಪೋಡು ಆಪುಣು ತೊಗೊಂಡು ಬತ್ತೊಂದು ಪೋಪಿಯರು ಮಲ್ಪ ಕೆಲ ಬಾಡ ಇದ್ದ ತೊಂದಲ್ಲಿ ಅಣ್ಣ ಈಕೆ ವ್ಯವಸ್ಥೆ ಮಲ್ತು ಪೂಜಿಯರು ನೀರು ಗಲೇಜಿ ಕಂಡಾಟನೆ ಗಲೇಜಿಲ್ಲ ಉಂಡು ನೀರು ಪೋಯರ್ಲ ಅಜ್ಜಿ ಡ್ರೈನೇಜೆಲ್ಲ ಕೊಡ್ತಿದ್ದೀರು ಒಂಜಿಲ್ಲ ಅಜ್ಜಿ ಎಂಕಲ್ ಒಣ್ಣು ಆವಡಿಂದ ಅಡ್ಡೆ ಆವಡು ಮಲ್ತದ ಅಡ್ಡೆ ಎಂಕಲೆಲ್ಲ ಒಂಜಿ ವ್ಯಾಪಾರ ಮಲ್ಪಡತ್ತ ಅಂಚಾದು ಮೂಲ ಒಂಜಿ ವ್ಯಾಪಾರ ಮಲ್ಪೇರ ಸರಿ ಅದನ್ನ ವ್ಯವಸ್ಥೆ ಎಲ್ಲ ಅಜ್ಜಿ ಅಂಚಾದ ಮೇಲೆ ಬ್ಯಾಗ ಒಂಜಿ ಮಲ್ತು ಕೊಡ್ತೀವಿ ಅಡ್ಡೆ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಸ್ವಚ್ಛತೆ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುತ್ತಾ ಸ್ಮಾರ್ಟ್ ಸಿಟಿ ಹಾಗೆ ಹೀಗೆ ಅಂತ ಕೋಟಿಗಟ್ಟಲೆ ಬಜೆಟ್ ಮಾಡುವ ಜನನಾಯಕರಿಗೆ ಈ ಮಾರುಕಟ್ಟೆಗಳು ಪಾಳು ಬಿದ್ದಿರುವುದು ಮಾತ್ರ ಕಾಣುವುದೇ ಇಲ್ಲ. ಹೀಗಾಗಿ ಸ್ಮಾರ್ಟ್ ಸಿಟಿ ಅನ್ನೋದು ನಮ್ಮಂತ ಜನನಾಯಕರಿಗೆ ಹಗಲು ಕನಸಿನ ಮಾಯಾನಗರಿ. ಇನ್ನು ಅವ್ಯವಸ್ಥೆಗಳ ಆಗಾರವಾಗಿರುವ ಮಾರುಕಟ್ಟೆಗಳಲ್ಲಿ ನಾಯಿ ಮೊದಲಾದ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ. ಇಲ್ಲಿ ಈಗ ಕೆಲವೆಲ್ಲ ಪೋಲಿಗಳ ಒಂದು ಕೂಟ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದನೇದಾಗಿ. ಮತ್ತು ಕೆಲವು ರಾತ್ರಿ ಅನೈತಿಕ ವ್ಯವಹಾರಗಳು ಕೂಡ ನಡೀತಾ ಇರ್ತವೆ. ಕೆಲವು ಗಾಂಜಾ ಸೇವನೆ ಮತ್ತು ಮದ್ಯಪಾನ ಸೇವನೆ ಮುಂತಾದ ಕೆಲವೊಂದು ಅನೈತಿಕ ಚಟುವಟಿಕೆಗಳ ಒಂದು ಕೇಂದ್ರವಾಗಿ ಈಗ ಮಾರ್ಪಾಟಾಗ್ತಾ ಉಂಟು. ಪೊಲೀಸರು ಒಮ್ಮೆ ಬಂದು ಓಡಿಸ್ತಾರೆ, ಮತ್ತೆ ಅವರು ಬರುವುದಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಪೊಲೀಸ್ ಒಮ್ಮೆ ಬರ್ತಾರೆ, ಓಡಿಸ್ತಾರೆ. ಅದು ಆದಷ್ಟು ಬೇಗ ನಗರ ಪಾಲಿಕೆ ವತಿಯಿಂದ ಒಳ್ಳೆಯ ಸುಸಜ್ಜಿತವಾದ ಮಾರುಕಟ್ಟೆ ಆಗಬೇಕು. ಈಗ ಆಲ್ರೆಡಿಯಾಗಿ ಈಗ ಮಾರ್ಕೆಟ್ ಉಂಟಲ್ಲ, ರಸ್ತೆ ಬದಿಯಲ್ಲಿ ಮಾರ್ತಿದ್ದಾರೆ. ಮತ್ತು ಈಗ ತಾತ್ಕಾಲಿಕವಾಗಿ ನೀರಿನ ಟ್ಯಾಂಕಿ ಹತ್ತಿರವೇ ಮಾರ್ಕೆಟ್ ಮಾಡ್ತಾಯಿದ್ದಾರೆ. ಬಟ್ ಅದು ಈಗ ನೀರಿನ ಟ್ಯಾಂಕಿ ಹತ್ತಿರ ಅಲ್ಲೂ ಕೂಡ ಗಲೀಜಾಗ್ತಾಯಿದೆ. ಸಾರ್ವಜನಿಕರಿಗೆ ಅಂದರೆ ಈಗಲೇ ನೋಡಿ, ನೀರು ನಿಂತು ಸ್ಮೆಲ್ ಬರ್ತಾಯಿದೆ, ಮಳೆ ನೀರು ನಿಂತು ಸೊಳ್ಳೆಗಳು ಬರ್ತಾಯಿದೆ, ಮಲೇರಿಯಾದ ಕೇಂದ್ರ ಸ್ಥಾನವಾಗ್ತಾಯಿದೆ. ಅಂದು ಲಕ್ಕರೆ ದಾನಿಕಲ್ ನಕಲು ಪೂರ ಎಲ್ಲ ಪನ್ಪೇರು ಬೈದಿ ನಕಲು ಪೂರ ಲಕ್ಕಲೆ ಅಂದು ಎಂಗೆಲ್ಲ ಕೈಕ್ ತಕ್ಕ ಸಾಕಾರ ಇಜ್ಜತ್ ಅಲ್ಪ ಏನಂದು ಎಂಗಲ್ ಪೋದು ಕುಲ್ದು ಒಂಜಿ ಪೀಟು ಕುಳ್ಳುನ ತರ್ಪಲ್ ಬಿಡ್ಪದು ಬೇರೆ ಮಾರ್ರೆ ಆಪುಜಿ ಬಕ್ಕ ಎಂಗಲೆ ರೆಡಾಯಿ ಮಲ್ತದ್ದು ಕೊರು ಪೂರ ನೋಡಲ್ಪ ಬಕ್ಕ ದಾಲ ಸಾಕಾರ ಇಜ್ಜ ಇಟ್ಟು ಸಾಕಾರ ಬಂದು ಎಂಗಲೆ ಕೊಂಚ ನೀರ್ದ ಟ್ಯಾಪು ಅವು ಉಂದು ಪೂರ ಒಂಜಿ ಏನಲ್ಲ ಒಂಜಿತೆ ಅಲ್ಪ ಮಲ ಮಾರ್ಕೆಟ್ ಆಯ್ತು ಜಕಲೆ ಮತ್ತೆ ಏತೇದು ಸಾಕಾರ ಉಂಡು ಏತು ಲೇಕ ಬೇರೆ ಮಾರ್ದು ಲಕ್ಕು ಇರಕಲಿ ಎಂಗಲೆ ದಾದಂಡಲು ಉಂಡ ಎಂಗಲೆ ಉಂದೆ ಅವು ಎಂಗಲೆ ನೆಟ್ಟೆ ಮಾರ್ದು ಜೀವನ ಮಲ್ಪ ಉಪ್ಪಾಡಿ ಎಂಗಲೆ ಉಂದೆ
ಎಂಗಲೆಗಿತ್ತು ಎಂಗ್ಲೇನ್ ಅಂತ ಪನ್ಪಿನಿ ಎಂಗಲೈತಿ ಇನ್ನಲೇನೆ ಗೊತ್ತು ಚಿಡಿ ಎಂಗ್ಲೇನ್ ಅಂತ ಪನ್ಪಿನಿ ಎಂಗಲೇರು ಮಲ ಮಲ್ಲಕ್ಲು ಬೇರೆ ಮಾರ್ದು ಮತ್ತೆ ಪೂಯ್ಯರು ಎಂಗಲೆ ಗಾವಂದು ಮಗ ಈಗ ಬಂದ್ರೆ ಉತ್ತರ ಕೊರ್ರೆ ಹೊಸದು ಬಿಲ್ಡಿ ಮಲ್ತು ಸಾಧಾರಣ ಒಂಜಿ ಆಜಿ ತಿಂಗಳು ಮುಟ್ಟಾಂಡು ಆಂಡ ಅವೇನು ಇನಾಗ್ರೇಷನ್ ಮಲ್ತು ಬಿಡ್ತೇರು ಆಂಡ ಅಂಗಡಿ ದಕ್ಲೆ ಎಲ್ಲ ಅವೇನು ಕೊರ್ತುಜರಿ ಇನ್ನು ಮುಟ್ಟ ಬೊಕ್ಕ ಅವು ನಾಯಿ ಪುಚ್ಚ ಪೂರ ಜೊಪ್ಪೆರ ಒಂಜಿ ನೆತ್ತಲ್ಲ ಕಾತುಂಡು ಉಳ್ಳೆ ಪೂರ ಗಲೀಜಿ ಮಲ್ತು ಪೂರ ಪಾಡ್ದುಂಡು ಬೊಕ್ಕ ಅವೇನು ಆಯ್ನಾಯ್ತು ಬೊಕ್ಕ ಒಂದು ಮಲ್ತದ್ದು ಕೊರ್ದು ಗೊರಡು ಒಂದು ತಿಂಗಳು ಕೇನು ಇನಾಗ್ರೇಷನ್ ಸಾಧಾರಣ ಒಂಜಿ 5 ತಿಂಗಳು ಆಂಡು 4-5 ತಿಂಗಳು ಅವು ಅದು ಹೋಜನ ನಗಲು ಪನ್ನೊಡುತ್ತೆ ನಮಕ್ ಇಂಚಿನ ಅಂಗಡಿ ಒಂದು ಅವು ದಲ ಇನ್ನು ಮುಟ್ಟ ಮಲ್ತುಜೇರು ಬೊಕ್ಕ ಆಯ್ತು ಉಳ್ಳೆ ಕಜಾವು ಗಿಜಾವು ನಾಯಿ ಪೂರ ಉರ್ಚಿದ ಪೂರ ಗಲೀಜು ಅದು ಓದ್ತುಂಟೆ ಬೊಕ್ಕ ಫಿಟ್ಟಿಂಗ್ಸ್ಲ ಪೂರ ಒಂಜೊಂಜೆ ಕದಲ್ದು ಪೋವು ಲಕ್ಕದು ಪೂರ ಪನ್ನೈಕದಲ್ಲ ಸೆಕ್ಯೂರಿಟಿ ಲಜ್ಜಿ ಬಾಕಿ ಲೇಖಲಜ್ಜಿ ಒಂಜಿ ಮೆಟ್ಟು ಮಾತ್ರ ಪುನು ಕುಡಂಜಿ ಮೆಟ್ಟು ಇಂಚಿನೆಲ್ಲ ಪೋದು ಮಿತ್ತು ಬೋದು ಮಲ್ಪ ಲಂಚ ಉಂಡು ಇಂಚ ಅವೇನು ಒಂಜಿ ಆಯ್ನ ತವಕ್ಕ ವ್ಯಾಪಾರ ಒಂಜಿ ಬುಡ್ದು ಕೊರಡು ಅಂದಕ್ಕೇನು ನಾವು ಮಾಡಿದ್ರಲ್ಲಿ 2 ಮಾರ್ಕೆಟ್ ಈಗ ರೆಡಿಯಾಗಿದೆ. ಒಂದು ಕಾಟಿಪಲ್ಲ ಕೈಕಂಬದ್ದು ಫಸ್ಟ್ ಟೆಂಡರ್ ಕರೆದಿದ್ದೀವಿ, ಒಂದು 3 ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನು ಉಳಿದದ್ದಕ್ಕೆ ಅದಕ್ಕೆ ಪುನಃ ರೀಟೆಂಡರ್ ಕರೆದಿದೆ, ಈ ತಿಂಗಳ ಎಂಡಿಗಿದೆ. ಎರಡನೇದು ಈಗ ಕಾವೂರಿದ್ದು ಕೆಲಸ ಎಲ್ಲ ಆಗಿದೆ, ಇಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟಿಂದ ಕರೆದಿಲ್ಲ. ಈಗ ಟೆಂಡರ್ ಒಂದು 2 ದಿವಸದೊಳಗೆ ಟೆಂಡರ್ ಕರೀತದೆ. ಮತ್ತು ಉರುವದ್ದು ಅದು ಮೂಡದವರು ನೋಡ್ತಾ ಇದ್ದಾರೆ, ಉರುವ ಮಾರ್ಕೆಟ್ ಅದು ಅವರಿಗೆ. ಮತ್ತು ಅಳಕೆದು ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಒಂದು 10% ಕೆಲಸ ಬಾಕಿ ಇದೆ. ಇದು ಮೇಜರ್ ಆಗಿ. ಮತ್ತು ಕದ್ರಿದು ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ವರ್ಕ್. ಕಂಕನಾಡಿದು ಮಾರ್ಕೆಟ್ ಇನ್ನೂ ಸ್ಟಾರ್ಟ್ ಆಗಬೇಕು. ಸ್ಮಾರ್ಟ್ ಸಿಟಿಯಲ್ಲಿ ಸೆಂಟ್ರಲ್ ಮಾರ್ಕೆಟ್ ಇದೆ ಪ್ರಪೋಸಲ್, ಅದು ಟೆಂಡರ್ ಕರೆದಿದ್ದಾರೆ PPPಯಲ್ಲಿ. ಫಸ್ಟಿಗೆ ಯಾರು ಪಾರ್ಟಿಸಿಪೇಟ್ ಮಾಡಲಿ, ಈಗ ಕೂಡ ಸೆಕೆಂಡ್ ಟೈಮ್ ಟೆಂಡರ್ ಕರೆದಿದ್ದೀವಿ, 2ನೇ ಕಾಲ್. ಒಟ್ಟಿನಲ್ಲಿ ಕೋಟಿಗಟ್ಟಲೆ ಹಣದಲ್ಲಿ ನಿರ್ಮಾಣಗೊಂಡಿರುವ ಮಾರುಕಟ್ಟೆಗಳು ಈ ರೀತಿ ಪಾಳು ಬಿದ್ದಿರುವುದು ವಿಷಾದನೀಯೇ ಸರಿ. ಸಂಬಂಧಪಟ್ಟವರು ಏನಾದರೂ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.